ಬರೀ ಪುಳಿಯೋಗರೆಗೆ ಮಾತ್ರ ಅಲ್ಲ, 100ಕ್ಕಿಂತಲೂ ಜಾಸ್ತಿ ಅಡುಗೆಗೆ ಆಗುವಂತಹ ಒಂದು ಸೂಪರ್ ಮಲ್ಟಿಪರ್ಪಸ್ ಪುಳಿಯೋಗರೆ ಪೇಸ್ಟ್ ಅಥವಾ ಹುಣಸೆಹಣ್ಣಿನ ಪೇಸ್ಟಿನ ರೆಸಿಪಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿರಲಿಲ್ಲ. ಆ್ಯಕ್ಚುಲಾಗಿ ಇವತ್ತೊಂದು ತುಂಬಾ ದಿನದಿಂದ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥ ವೀಡಿಯೋನ ನಾನು ಹಾಕ್ತಾ ಇದ್ದೇನೆ. ಏನಂತಂದರೆ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಹೇಳ್ಕೊಡಿ ಮೇಡಮ್ ಅಂತ ತುಂಬಾ ಜನ ಕೇಳ್ಕೊಂಡಿದ್ರು. ಬಟ್ ನಾನು ಇವತ್ತು ಪುಳಿಯೋಗರೆ ಗೊಜ್ಜು ಮಾಡೋದನ್ನು ಹೇಳ್ಕೊಡ್ತಾ ಇಲ್ಲ, ಅದರ ಬದಲಾಗಿ ಪುಳಿಯೋಗರೆ ಪೇಸ್ಟ್ ಒಂದು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಏನು ಅಂತಂದರೆ ಮಲ್ಟಿಪರ್ಪಸ್ ಪೇಸ್ಟ್ ಅಂತಲೇ ಹೇಳ್ಬೋದು. ಇದನ್ನ ನೀವು ಪುಳಿಯೋಗರೆಗಾದರೂ ಹಾಕ್ಬೋದು, ರಸಮ್ ಮಾಡುವಾಗ ಬೇಕಾದರೂ ಹಾಕ್ಬೋದು, ಸಾಂಬಾರು ಮಾಡುವಾಗ ಬೇಕಾದರೂ ಹಾಕ್ಬೋದು. ಇದು ಮಲ್ಟಿಪಲ್ ಯೂಸ್ ಆಗುತ್ತೆ. ಈ ಪೇಸ್ಟನ್ನು, ಈ ಹುಳಿಯ ಅಥವಾ ಪುಳಿಯೋಗರೆ ಮಾಡುವಂಥ ಈ ಪೇಸ್ಟನ್ನು ನೀವು ಒಮ್ಮೆ ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಅಂತಂದರೆ ತುಂಬ ಇದಕ್ಕೆ ನಾವು ಅಡುಗೆಗಳಿಗೆ ಯೂಸ್ ಮಾಡ್ಬೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ನೋಡಿ, ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಅಲ್ಲ, ಈ ವಿಡಿಯೋನ ಶೇರ್ ಕೂಡ ಮಾಡಿ. ತುಂಬಾ ಜನರಿಗೆ ಇದರಿಂದ ಉಪಯೋಗ ಆಗ್ಬೋದು. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಈ ಹುಣಸೆ ಹಣ್ಣಿನ ಅಥವಾ ಪುಳಿಯೋಗರೆ ಪೇಸ್ಟ್ ಮಾಡಲಿಕ್ಕೆ ನಾನೊಂದು 200 ಗ್ರಾಮಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನ ನೀವು ಚೆನ್ನಾಗಿ ಆರಿಸ್ಕೋಬೇಕು, ಅಥವಾ ಆಮೇಲೆ ನಾವು ಇದರ ರಸ ತೆಗೆದು ಆರಿಸಿದ್ರು ಅಂದರೆ ಕಸನೆಲ್ಲ ಫಿಲ್ಟರ್ ಮಾಡಿದರೂ ನಡೀತದೆ. ಯಾವ ಥರ ಬೇಕಾದರೂ ಮಾಡ್ಬೋದು ನೀವು. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಯಾವುದಾದ್ರೂ ಓಕೆ. ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು ನಾವು. ಇದು ಮುಳುಗುವಷ್ಟು ಅದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾದರೂ ನೀರು ಹಾಕಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಯಾಕಂತಂದರೆ ಈ ಹುಣಸೆ ಹಣ್ಣು ಇದೆಯಲ್ಲ ಮೆತ್ತಗಾಗಬೇಕು. ಆದ್ದರಿಂದ ನಾವು ತುಂಬಾ ಬೇಗ ಸುಲಭವಾಗಿ ಇದರ ಪೇಸ್ಟನ್ನು ಅಥವಾ ಇದನ್ನ ಹಿಚುಕಿ ಬಿಟ್ಟು ಇದರ ರಸ ಅಥವಾ ಇದರ ಜ್ಯೂಸನ್ನು ತೆಗಿಬೋದು. ನಮಗೆ ಹುಣಸೆ ಹಣ್ಣಿನ ಜ್ಯೂಸ್ ಬೇಕು. ನಾನೊಂದು 1 ಗಂಟೆ ಅಷ್ಟು ಟೈಮ್ ಇಟ್ಟಿದ್ದೇನೆ. ತುಂಬಾ ಸಾಫ್ಟಾಗಿ ಮೆತ್ತಗಾಗಿ ಬಂದಿದೆ ನೋಡಿ ಹುಣಸೆ ಹಣ್ಣು. ಇವಾಗ ಇದನ್ನ ಹಿಚುಕಿ ಬಿಟ್ಟು ನೀಟಾಗಿ ಇದರ ಜ್ಯೂಸನ್ನು ತೆಗೆದ್ಬಿಡೋಣ. ಈಗ ಇದರಲ್ಲಿ ಕಸ ಎಲ್ಲ ಇದೆ, ಇದನ್ನ ಅದೇ ಥರ ಬಿಡೋದಲ್ಲ. ಇದಕ್ಕೊಂದು ಸ್ವಲ್ಪ, ಅಂದರೆ ಇದು ತುಂಬ ದಪ್ಪ ಇರೋದ್ರಿಂದ ಇದಕ್ಕೊಂದು ಸ್ವಲ್ಪ ನೀರನ್ನು ಮತ್ತೆ ನಾನು ಹಾಕ್ಕೊಂಡು ಈಗ ಇದನ್ನ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ನೀವು ಒಂದು ಫಿಲ್ಟರ್ ಇರುತ್ತಲ್ವ, ಅದನ್ನ ಇಟ್ಕೊಂಡು ಜರಡಿನ ಇಟ್ಕೊಂಡು ನೀಟಾಗಿ ಇದನ್ನ ಫಿಲ್ಟರ್ ಮಾಡ್ಕೊಳ್ಳಿ. ಇದು ಒಂದೇ ಸರಿಗೆ ನಿಮಗೆ ಫಿಲ್ಟರ್ ಆಗಲ್ಲ, ಕೈಯಿಂದ ಈ ಥರ ಮಾಡ್ಕೋಬೇಕು ನೀವು. ಈ ಥರ ಮಾಡಿಕೊಂಡು ರಸನೆಲ್ಲ ಫಸ್ಟ್ ನೀವು ಫಿಲ್ಟರ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಬರೀ ಇದೆಲ್ಲ ಉಳಿತದಲ್ವ, ಇದರಲ್ಲಿ ಕೂಡ ಹುಣಸೆ ಹಣ್ಣಿನ ಜ್ಯೂಸ್ ಇರುತ್ತೆ. ಫಸ್ಟ್ ರೌಂಡ್ ಜ್ಯೂಸ್ ಎಲ್ಲ ತೆಗೆದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಈ ಉಳಿದಿರೋ ಫಿಲ್ಟರ್ ಮಾಡಿ ಉಳಿದಿರೋ ಇದಿರುತ್ತಲ್ವ, ಈ ಹುಣಸೆ ಹಣ್ಣಿದು ಪುಂಟ ಅಂತಾರೆ, ಅದನ್ನ ಏನು ಮಾಡಬೇಕು ಮತ್ತೆ ನಾವು ಈ ಜರಡಿಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಕೈಯಿಂದ ಹಿಚುಕಿ ಬಿಟ್ಟು ಕಂಪ್ಲೀಟಾಗಿ ಅದರ ರಸನ ನಾವು ತೆಗೆದು ಬಿಡಬೇಕು. ಯಾವುದು ಒಂಚೂರು ಕೂಡ ಅದರ ಜ್ಯೂಸ್ ಅಥವಾ ಅದರ ರಸನ ನಾವು ವೇಸ್ಟ್ ಮಾಡೋದು ಬೇಡ. ಓಕೆ, ಬಟ್ ತುಂಬ ನೀರು ಹಾಕಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಕೈಯಿಂದ ಹಿಚುಕಿ ಬಿಟ್ಟು ತೆಗೆದ್ರೆ ಪೂರ್ತಿಯಾಗಿ ನಮಗೆ ರಸ ಬಂದುಬಿಡುತ್ತೆ. ಇವಾಗ ಕಂಪ್ಲೀಟಾಗಿ ಕ್ಲೀನಾಗಿರುವಂಥ ಹುಣಸೆ ಹಣ್ಣಿನ ಜ್ಯೂಸ್ ಅಥವಾ ರಸ ರೆಡಿ ಆಗಿದೆ. ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 5-6 ಜಜ್ಜಿ ಬಿಟ್ಟಿರುವಂಥ ಬೆಳ್ಳುಳ್ಳಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಬೋದು, ಹಾಕಿದರೆ ಸಖತ್ತಾಗಿ ಬರುತ್ತೆ ಫ್ಲೇವರ್. ಅದಾದ ನಂತರ ಮತ್ತು ಒಂದು ತುಂಡು ಶುಂಠಿನ ನೀಟಾಗಿ ಜಜ್ಜಿ ಬಿಟ್ಟು ಹಾಕ್ಕೊಳ್ಳಿ, ಅಥವಾ ನೀವು ಸ್ವಲ್ಪ ಒಂಥರ ಪೇಸ್ಟ್ ಮಾಡಿ ಹಾಕಿದರೂ ನಡೀತದೆ, ಹೇಗೆ ಬೇಕಾದರೂ ಹಾಕೋಬೋದು. ಒಂದು ದೊಡ್ಡ ಸ್ಪೂನಲ್ಲಿ, ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಕಲ್ಲುಪ್ಪು ಮತ್ತು ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಚೆನ್ನಾಗೇ ಇರುತ್ತೆ, ಖಡಕ್ಕಾಗಿರುತ್ತೆ ನಮಗೆ ಈ ಪೇಸ್ಟ್. ಸ್ವಲ್ಪ ಕರಿ ಲೀವ್ಸ್, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಹಾಕೋದ್ರಿಂದ ಏನಿದೆಯಲ್ಲ, ಬರೀ ಪ್ಲೇನಾಗೂ ಮಾಡ್ಬೋದು, ಬಟ್ ಇದೆಲ್ಲ ಹಾಕೋದ್ರಿಂದ ಏನು ಅಂತಂದರೆ ಸಖತ್ತಾಗಿ ಫ್ಲೇವರ್ ಬರುತ್ತೆ, ನಿಮಗೆ ಮಲ್ಟಿಪರ್ಪಸ್ಗೆ ಆಗುತ್ತೆ. ಇದನ್ನ ನೀವೀಗ ಕುದಿಸ್ಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕಿದು, ತುಂಬ ದಪ್ಪ ಆಗಬೇಕಿದು, ಇಷ್ಟು ತೆಳು ಅಲ್ಲ. ಹೈ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳಿ. ನಡುವೆ ನೀವು ಮಗ್ಸ್ತಾ ಇರಿ ಇದನ್ನ. ನೋಡಿ, ಒಂದು 10ರಿಂದ 15 ನಿಮಿಷ ಆದರೂ ನೀವು ಕುದಿಸ್ಬೇಕಾಗುತ್ತೆ. ಆವಾಗ ಇಷ್ಟೊಂದು ದಪ್ಪ ಪೇಸ್ಟ್ ರೆಡಿ ಆಗುತ್ತೆ. ಇದೀಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿದ್ದೇನೆ ನಾನು, ಮತ್ತೀಗ ಇದನ್ನ ತಣ್ಣಗಾಗಲಿಕ್ಕೆ ಬಿಡೋಣ. ಇಷ್ಟೇ ನೋಡಿ, ಮಲ್ಟಿಪರ್ಪಸ್ 100ಕ್ಕಿಂತಲೂ ಜಾಸ್ತಿ ಅಡುಗೆಗೆ ಮತ್ತು ಪುಳಿಯೋಗರೆಗೆ ಯೂಸ್ ಮಾಡುವಂತಹ ಪುಳಿಯೋಗರೆ ಪೇಸ್ಟ್ ರೆಡಿ ಆಗಿದೆ.
ಇದು ತಣ್ಣಗಾದ ನಂತರ ನೀವು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. ಎಷ್ಟು ದಿನ ಬೇಕಾದರೂ ಬರುತ್ತೆ. ನೀವು ಪುಳಿಯೋಗರೆ ಮಾಡುವಾಗ, ರಸಮ್, ಸಾಂಬಾರು ಮಾಡುವಾಗ, ಯಾವುದು ಬೇಕಾದರೂ ಮಾಡುವಾಗ 1 ಟೇಬಲ್ ಸ್ಪೂನಷ್ಟು ಇದನ್ನ ಹಾಕೋಬೋದು, ಅಥವಾ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೋಬೋದು. ಇವಾಗ ನಾನು ಪುಳಿಯೋಗರೆ ಮಾಡೋದನ್ನು ತೋರಿಸ್ತೀನಿ. ಇದೇ ಪೇಸ್ಟ್ ಹಾಕ್ಕೊಂಡು ಸ್ಟವ್ ಮೇಲೆ ಪ್ಯಾನ್ ಇಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ನೆಲಗಡಲೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ಹುರಿದ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹುರಿದ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೋಬೇಡಿ ಯಾವುದೇ ಕಾರಣಕ್ಕೆ. ನೆಲಗಡಲೆ ಎಲ್ಲ ಹುರಿದಾದ ನಂತರ ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಳ್ಳಿ. ಇದನ್ನು ಕೂಡ ನೀಟಾಗಿ ಒಂಚೂರು ಹುರಿದ್ಕೊಳ್ಳಿ ಅಥವಾ ಫ್ರೈ ಮಾಡ್ಕೊಳ್ಳಿ. ಇವಾಗ 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ. ನಾನು ಪುಳಿಯೋಗರೆಗೆ ಜಾಸ್ತಿ ಏನು ಬೇರೆ ಹಾಕಲ್ಲ, ಇಷ್ಟೇ ಹಾಕೋದು. ಬಟ್ ಇಷ್ಟೇ ಹಾಕಿ ಮಾಡಿದ್ರೂ ಕೂಡ ಸಖತ್ತು ಫ್ಲೇವರ್ ಬರುತ್ತೆ. ಮಸಾಲೆ ಇಷ್ಟೇ. ಇದನ್ನ ಒಂಚೂರು ನೀವು ಮಸಾಲ ಹಾಕುವಾಗ ಮಾತ್ರ ಉರಿ ಕಮ್ಮಿ ಇಟ್ಬೇಡಿ, ಜಾಸ್ತಿ ಇಡಬೇಡಿ. ಮಸಾಲೆ ಒಂಚೂರು ಫ್ರೈ ಆದ ನಂತರ ಈಗ ನಾನು 1 ಕಪ್ಪಷ್ಟು ರೈಸನ್ನು, ಬೇಯಿಸಿರೋ ರೈಸನ್ನು ಹಾಕ್ತಾಯಿದ್ದೀನಿ, ಅನ್ನ ಹಾಕ್ತಾಯಿದ್ದೀನಿ. ಅದಾದ ನಂತರ ಅದಕ್ಕೆ 1-2 ಟೇಬಲ್ ಸ್ಪೂನ್, ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡಿಕೊಂಡು ನಾವಿವಾಗ ರೆಡಿ ಮಾಡ್ಕೊಂಡಿರುವಂತಹ ಪುಳಿಯೋಗರೆ ಪೇಸ್ಟ್ ಅಥವಾ ಹುಣಸೆಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡಿದ್ದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ. ನೀವು ಪುಳಿಯೋಗರೆಗೆ ಉಪ್ಪು ಮತ್ತು ಉಪ್ಪೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ನಾವು ಆಲ್ರೆಡಿ ಈ ಪೇಸ್ಟಿಗೆ ಕೂಡ ಉಪ್ಪು ಹಾಕಿರ್ತೀವಿ. ಆದ್ದರಿಂದ ಉಪ್ಪು ಯಾವಾಗಲೂ ಅಡ್ಜಸ್ಟ್ ಮಾಡುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ. ಜಸ್ಟ್ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿಕೊಂಡ್ರೆ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ನೋಡಿ ನಮ್ಮ ಪುಳಿಯೋಗರೆ ರೆಡಿ ಆಯಿತು. ಏನು ಕಷ್ಟಪಟ್ಟಿಲ್ಲ, ತುಂಬಾ ಸುಲಭವಾಗಿ ರುಚಿಯಾಗಿರುವಂಥ ಪುಳಿಯೋಗರೆ ರೆಡಿ ಆಗಿದೆ. ಇದನ್ನು ನೋಡ್ತಾ ಇದ್ರೇ ಟೆಂಪ್ಟ್ ಆಗ್ತಾಯಿದೆ. ತುಂಬಾ ಅಂತಂದರೆ ತುಂಬಾ ಸೂಪರಾಗಿ ಬಂದಿದೆ ಈ ಪುಳಿಯೋಗರೆ. ಈ ಥರ ಕೂಡ ನೀವು ಪುಳಿಯೋಗರೆನ ಮಾಡ್ಬೋದು. ಅದಲ್ಲದೆ ಈ ಪೇಸ್ಟನ್ನು ನಾವು ರಸಮ್ ಮಾಡುವಾಗ ಹುಣಸೆಹಣ್ಣಿನ ನೆನೆಸಿಟ್ಟು ಹೆಚ್ಚಿಬಿಟ್ಟು ಹಾಕ್ತೀವಿ. ಅದರ ಬದಲಾಗಿ ಇದನ್ನ ಡೈರೆಕ್ಟಾಗಿ ಹಾಕೋಬೋದು. ಸಾಂಬಾರು ಮಾಡುವಾಗ ಹಾಕೋಬೋದು, ಯಾವುದೇ ಅಡುಗೆ ಮಾಡುವಾಗ ಹಾಕೋಬೋದು. ಇದನ್ನ 100ಕ್ಕಿಂತಲೂ ಜಾಸ್ತಿ ಸಾಂಬಾರು, ರಸಮ್, ಅಡುಗೆಗೆ ಈ ಪೇಸ್ಟನ್ನು ನೀವು ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಪೇಸ್ಟ್ ಅಂತಲೇ ಇದನ್ನ ಹೇಳ್ಬೋದು. ಒಂದು ಸರಿ ಮಾಡಿದರೆ ನೀವು ತುಂಬ ದಿನ ಮಾಡಿಟ್ಕೋಬೋದು. ಜಾಸ್ತಿ ಮಾಡಿಟ್ರೆ ತುಂಬ ದಿನ ಮಾಡಿಟ್ಕೋಬೋದು, ಚೂರು ಹಾಳಾಗಲ್ಲ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈ ಪೇಸ್ಟನ್ನು ರೆಡಿ ಮಾಡಿಕೊಂಡು ನಾವು ಪುಳಿಯೋಗರೆ ಮಾಡಿದ್ವಿ ಅಂತ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇದನ್ನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ತುಂಬ ಜನರಿಗೆ ಇದರ ಹೆಲ್ಪ್ ಆಗ್ಬೋದು, ತುಂಬ ಜನರಿಗೆ ಇದು ಯೂಸ್ ಆಗ್ಬೋದು. ಹಾಗೆಯೇ ಇಲ್ಲಿ ತನಕ ನೀವೇನಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಇಷ್ಟು ಮಾತ್ರ ಅಲ್ಲದೆ ನನ್ನ ಚಾನೆಲ್ನಲ್ಲಿ ಬೇರೆ ಬೇರೆ ಮಸಾಲ ಪುಡಿಗಳ ರೆಸಿಪೀಸ್ ಇದೆ. ಪ್ಲೇ ಲಿಸ್ಟಲ್ಲಿ ಮಿಸ್ ಕುಕರಿ ಮಸಾಲ ಪೌಡರ್ಸ್ ಅಂತಲೇ ಇದೆ, ಅದನ್ನ ಕೂಡ ನೋಡ್ಕೊಳ್ಳಿ. ಒಂದಕ್ಕಿಂತ ಒಂದು ಅದ್ಭುತವಾಗಿದೆ, ಒಂದಕ್ಕಿಂತ ಒಂದು ತುಂಬಾ ನಿಮಗೆ ಯೂಸ್ಫುಲ್ ಆಗಿರುವಂಥದ್ದೇ ಇದೆ.